ಬಗ್ಗೆ ಎಲ್ಲವನ್ನೂ ಅರಿತೆ. ತಿರುಳಲಾದಂತಹ ವೃಷಭಾದೈತ್ಯ ತ್ರಿಜಗದಲ್ಲೊಳಗಾಗಿ ಬರೆಯುತ್ತಿರುವುದು ಮಾತ್ರವಲ್ಲ, ವಾಯುವಿಗೆ, ಸೂರ್ಯಚಂದ್ರನಿಗೆ, ಭೂದೇವಿಗೆ, ಉರಗಾದಿಗಳಿಗೆ ವಿಘ್ನವನ್ನು ತಂದೊಡ್ಡುತ್ತಾ ಇದ್ದಾನೆ. ಮಾತ್ರವಲ್ಲ, ಈ ವನವನ್ನು ಪ್ರವೇಶ ಮಾಡಿ ತಲಗಬೇಕಾದ ಹಾಗೆ ಮೃಗಗಳನ್ನು ಕೊಲ್ಲುತ್ತ ಹೊಟ್ಟೆ ತುಂಬಿಸುವುದಕ್ಕಾಗಿ ಬಂದಿದ್ದಾನೆ. ಹಾಗಾದರೆ ಅವನ ಹೊಟ್ಟೆ ತುಂಬಿದೆ ಎನ್ನುವ ಹಾಗೆ ತಿಳಿಯಬೇಕಾಗಿದೆ. ಅರಿತಂತಹ ನಾವು ಈ ವಿಚಾರವನ್ನು ತಿಳಿದು ಸುಮಗೆ ಉಳಿಯುವುದರಲ್ಲಿ ಅರ್ಥವಿಲ್ಲ. ಆ ವೃಷಭದಾನವನನ್ನು ಸಂಹರಿಸಲೇಬೇಕು. ಅದಕ್ಕಾಗಿ ಇವರನ್ನೆಲ್ಲ ಸೇರಿಸಿಕೊಳ್ಳಬೇಕಲ್ಲ. ಎಲ್ಲಿ ಓಡ್ತೀರಿ? ಬನ್ನಿ. ನಿಮಗೆ ನಿರ್ಭಿಡೆಯಿಂದ ಈ ವನದ ಜೀವನವನ್ನು ಸಾಗಿಸುವುದಕ್ಕೆ ನಾನು ಮಾಡಿಕೊಡ್ತೇನೆ. ಕೇವಲ ವರಾಹ ಅಂತ ಭಾವಿಸಬೇಡಿ. ವರಾಹ ಸ್ವಾಮಿ ಎನ್ನುವ ಹಾಗೆ ಗುರುತಿಸಿ, ನಾನು ಸಾಮಾನ್ಯದವನಲ್ಲ, ಈ ಲೋಕದವನಲ್ಲ ಎನ್ನುವುದನ್ನು ನೀವು ಸ್ಪಷ್ಟವಾಗಿ ತಿಳಿಯುವ ಹಾಗೆ ನಾನು ತೋರಿಸಿಕೊಡುವುದಕ್ಕಿದ್ದೇನೆ. ಮಂದ ಮತಿಗೆ ಎದುರಾಗಿ ನಡೆಯಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯ ಬೇಕು. ನೋಡಿದ್ದೀರಾ? ಹೇಳಿದ್ದೆ ತಡ. ನನ್ನ ಜಾತಿಯವರೆಲ್ಲ ಬಂದು ಒಟ್ಟು ಸೇರಿದ್ದಾರೆ. ನೋಡಿದರೆ ಸಂಖ್ಯೆಯಲ್ಲಿವೆ. ಇಂತಹ ಸುಕರಗಳ ಹಿಂಡಿನ ನಾಯಕತ್ವವನ್ನು ವಹಿಸಿ ಶಭಾಷಣಿಗೆ ಎದುರಾಗಿ ನಡೆಯುತ್ತೇನೆ. ಇಲ್ಲೇ ಇಷ್ಟೇ ನೋಡೋಣ. ಈ ರೀತಿಯಿಂದಲೇ ನಡೆಯುವ ಎಲ್ಲಿಗೆ
ಮಧ್ಯೆಯಿಂದ ಎದ್ದು ಬಂದೆಯಲ್ಲ, ನಿನ್ನನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ಆ ಸೂಕರಗಳ ಹಗಲ ಬಣ್ಣ ಬಿಳಿಯ ಬಣ್ಣದಿಂದ ಶೋಭಿಸುತ್ತಿರುವೆ. ಶ್ವೇತವರಾಹ ನಿಜ. ಅದು ಅಲ್ಲದೆ ನಮ್ಮಂತಹ ಬುದ್ಧಿಶಕ್ತಿಗಳು ಬುದ್ಧಿಶಕ್ತಿ ಉಳ್ಳವರು ಮಾತನಾಡುವ ಹಾಗೆ ಮಾತನಾಡುತ್ತಾ ಆಗಿದೆ. ಯಾರು ನೀನು? ನೀನು ಸಿಕ್ಕಿದ್ದು ಬಹಳ ಒಳ್ಳೆಯದಾಗಿದೆ. ನಿನ್ನಂತಹ ಬಿಳಿ ಹಂದಿಗಳ ಮಾಂಸವನ್ನು ಇಷ್ಟರವರೆಗೆ ನಾನು ಮೆದ್ದದ್ದಿಲ್ಲ. ಈ ಸಂದರ್ಭದಲ್ಲಿ ರುಚಿಕರವಾದ ಮಾಂಸ ತಿನ್ನುವುದಕ್ಕೂ ಆಯಿತು, ನಿನ್ನ ಅನುಭವವನ್ನು ಕೇಳಿದ ಹಾಗೂ ಆಯಿತು. ಯಾರು ನೀನು? ಹಂದಿಗಳನ್ನು ರಕ್ಷಿಸುವುದಕ್ಕೆ ಯಾಕೆ ಬಂದೆ? ನಾನು ಹೇಳಿದ ಹಾಗೆಯೇ ಕೇಳು. ದೇವತೆಗಳಿಗೆ ಸುರ ಪದವಿಯನ್ನು ಒಪ್ಪಿಸು. ಆಡಿದ್ದು ಮಾಡಿದ್ದು ತಪ್ಪಾಯ್ತು ಅಂತ ಕಾಲಿಗೆ ಬೀಳು. ಇಲ್ಲದೆ ಆಯ್ತು ಇನ್ನೊಂದು ಸೀಳೆ ತಿಂದ ಪರೀಕ್ಷೆ ಮಾಡೋಣ. ಅಂತರ್ವಾದದ ಅಧಿಕಾರವನ್ನು ಸ್ವಾಧೀನಪಡಿಸಿದವರಿಗೆ ಮರಳಿ ಒಪ್ಪಿಸು ಕೊಡು ಎಂಬಂತಹ ಮಾತನ್ನು ಹೇಳುತ್ತಾ ಇದ್ದೀರಲ್ಲ, ಅಂತಹ ಮಾತನ್ನು ಹೇಳಬೇಕಿದ್ರೆ ಸಂತಲೋಕದ ಅಧಿಕಾರ ಆ ದೇವೇಂದ್ರಾದಿ ದೇವತೆಗಳಿಗೆ ಕೊಟ್ಟವ ನೀನು ಬಂದಿದ್ದೀಯಲ್ಲ, ಎಲ್ಲಿಂದ ಬಂದೆ, ಯಾಕೆ ಬಂದೆ, ನಿನ್ನ ಮಾತನ್ನು ಕೇಳುವ ನಾನಲ್ಲ. ನನಗೆ ಆಹಾರ ಆದ್ಮೇಯ ಇಲ್ಲವ, ನಾನು ಹಿಂದಿನವನಲ್ಲ.
ಅವಿವೇದೇ ಸ್ಪರ್ಶನೇ ಅರೂಪನೇ ಓ ಕರುಣಾ ಸಾಗರನೇ ಓ ಪಾಲ್ಗಡರ ವಾಸನೆ ಓ ಲಕ್ಷ್ಮೀರಮಣ ದಯತೋರು ತಂದೆ ದಯತೋರು. ಹುಟ್ಟಿದ್ದೇನೆ ಬೆಳೆದಿದ್ದೇನೆ ಯಾರಿಂದಲಾಗಿ ಎಂಬಂತಹ ವಿಚಾರವನ್ನು ತಿಳಿಯುವಂತಹ ಬುದ್ಧಿಶಕ್ತಿ ನನ್ನಲ್ಲಿ ಇರಲಿಲ್ಲ. ಕರ್ತವ್ಯ ನನ್ನ ಬಳಿ ಇರುತ್ತಿದ್ದರೆ ಹುಟ್ಟಿಸಿದಾತನನ್ನು ನಾನು ನೋಡುತ್ತಿದ್ದರೆ ಸತ್ಪಥವನ್ನು ನನಗೆ ಕರುಣಿಸುತ್ತಿದ್ದನೋ ಏನು. ಒಳ್ಳೆಯ ದಾರಿಯನ್ನು ಹುಡುಕಾಡಿಕೊಂಡು ಹೋಗುವಂತಹ ಬುದ್ಧಿ ನನಗೆ ಬೆಳೆಯಲಿಲ್ಲ. ಹೇಳುವವರು ಯಾರೂ ಇರಲಿಲ್ಲ. ತಂದೆಯೇ ಮನ ಬಂದಂತೆ ನಾನು ವರ್ತಿಸಿದೆ. ನ್ಯಾಯ ಯಾವುದು ಅನ್ಯಾಯ ಯಾವುದು ಎಂಬುದನ್ನು ನಾನು ಇಷ್ಟರವರೆಗೆ ತಿಳಿದಿಲ್ಲ. ನಾನು ಮಾಡಿದ್ದು ನನ್ನ ಸಂತೋಷಕ್ಕೆ ಬೇಕಾಗಿ, ಅವರವರ ಸಂತೋಷಕ್ಕೆ ಬೇಕಾಗಿ ಯಾವುದನ್ನು ಮಾಡಿದರೂ ಕೂಡ ಅದು ಧರ್ಮವೇ ಎಂಬಂತಹ ಭಾವನೆ ನನ್ನ ಮನದಲ್ಲಿತ್ತು. ಈಗ ಅರಿವಾಯಿತು ಸತ್ಯ ಧರ್ಮ ಎಂಬುದು ಇಬ್ಬಗೆಯ ನೀತಿ ಈ ಪ್ರಪಂಚದಲ್ಲಿ ಇದೆ ಎಂಬುದು. ಧರ್ಮ ಅಂದರೆ ಏನು? ಅಹಿಂಸೆ ಎಂಬುದೇ ಧರ್ಮ. ಪ್ರಾಣಿಗಳಿಗೋ ವ್ಯಕ್ತಿಗಳಿಗೋ ಇಂದ್ರಾದಿ ದೇವತೆಗಳಿಗೋ ದಿನನಿತ್ಯವೂ ಹಿಂಸೆಯನ್ನು ಕೊಡುವುದಕ್ಕೆ ಮುಂದಾದವ ನಾನು. ಅದರಿಂದಲೇ ನನ್ನ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡವ. ಈ ಸಂದರ್ಭದಲ್ಲಿ ಧರ್ಮವನ್ನು ಉದ್ಧಾರಕ್ಕೆ ಇದು ಮೊದಲು ಬಂದಂತಹ ನೀನೇ. ಈ ಸಂದರ್ಭದಲ್ಲಿ ಹೊರಗೆ ವೃಷಭಾಸುರನನ್ನು ಕೊಂದು ಧರ್ಮವನ್ನು ಉದ್ಧಾರ ಮಾಡಬೇಕು ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ನನ್ನ ಸಮಕ್ಷಮಕ್ಕೆ ಬಂದೆ. ತಂದೆ, ನೀನು ಯಾರು ಎಂಬುದನ್ನು ಮೊದಲೇ ತಿಳಿದಿಲ್ಲ. ತಿಳಿದ ತಕ್ಷಣ ನಿನ್ನಲ್ಲಿ ನನಗೆ ಭಕ್ತಿ ಉಂಟಾಗಲಿಲ್ಲ. ರೋಷವೇ ಹೆಚ್ಚಿತು. ನಮ್ಮವರನ್ನೆಲ್ಲ ನಾಶ ಮಾಡಿದಂತಹ ಕೂಳ ಎಂಬಂತಹ ಅವಾಚ್ಯ ಶಬ್ದಗಳಿಂದ ನಿನ್ನನ್ನು ದೂಷಿಸಿ ನಿನ್ನನ್ನೇ ಕೊಲ್ಲುವುದಕ್ಕೆ ಮುಂದಾದೆ. ಈ ಸಂದರ್ಭದಲ್ಲಿ ನಿನ್ನ ಕರಸ್ಪರ್ಶವಾದ ಆ ತಕ್ಷಣವೇ ನಿನ್ನ ಮುಖದಲ್ಲಿರುವಂತಹ ದಾಡೆಯಿಂದ ತಿಳಿದ ಆ ಕ್ಷಣವೇ ನನ್ನ ಮನದಲ್ಲಿರುವಂತಹ ಅಹಂಕಾರವೆಂಬ ಅಂಧಕಾರವೆಲ್ಲ ದೂರವಾಗಿದೆ. ಈ ಸಂದರ್ಭದಲ್ಲಿ ಜ್ಞಾನೋದಯವಾಗಿದೆ ಎಂದರೂ ಹೆಚ್ಚಾಗಲಿಕ್ಕಿಲ್ಲ. ಪ್ರಪಂಚದಲ್ಲಿ ಬುದ್ಧಿಜೀವಿಗಳಾಗಿ ಹುಟ್ಟಿದವರು ಯಾವ ರೀತಿ ಬದುಕಬೇಕು, ಯಾವ ರೀತಿಯ ವರ್ತನೆಯನ್ನು ಮಾಡಬೇಕು, ಯಾವ ಹೆಸರನ್ನು ಬಡಿಸಬೇಕು ಎಂಬಂತಹ ವಿಚಾರವೆಲ್ಲವೂ ಕೂಡ ನನ್ನ ಮನದಲ್ಲಿ ಹೊಡೆಯುತ್ತಾ ಇದೆ. ಆದ್ರೆ ಇಂತಹ ವಿಚಾರದಲ್ಲಿ ಮುನ್ನಡೆಯುವಂತಹ ಮನ ನನಗಿಲ್ಲ ತಂದೆ. ಇಷ್ಟರ ತನಕ ನಾನು ಮಾಡಿದಂತಹ ಅಪರಾಧವನ್ನು ಯಾರೂ ಕೂಡ ಮನ್ನಿಸುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಘೋರ ಪಾಪಗಳನ್ನೇ ನಾನು ಮಾಡಿದ್ದೇನೆ. ಆದ್ದರಿಂದ ನನ್ನ ಮನದಲ್ಲಿ ಒಂದೇ ಒಂದು ಆಕಾಂಕ್ಷೆ, ಹುಟ್ಟಿದ್ದೇನೆ ಹರಿಯಿಂದಲಾಗಿ ಪ್ರಪಂಚವನ್ನು ತಡೆಯುತ್ತೇನೆ ಎಂಬಂತಹ ಈ ಸಂದರ್ಭದಲ್ಲಿ ನಿನ್ನಿಂದಲೇ ಇಹಲೋಕವನ್ನು ಜನಿಸುವುದಕ್ಕೆ ಮುಂದಾದಂತಹ ನಾನು ಮೋಕ್ಷವನ್ನು ಪಡೆಯಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ನಾನು ಹುಟ್ಟಿದ್ದೇನೆ ಎಂಬಂತಹ ನನ್ನ ಹೆಸರು ಚಂದ್ರಾಕರು ಇರುವ ತನಕ ಶಾಶ್ವತವಾಗಿ ಉಳಿಯುವಂತೆ ನನಗೆ ಅನುಗ್ರಹ ಮಾಡಬೇಕು ತಂದೆ. ಮೋಕ್ಷವನ್ನು ಅನುಗ್ರಹಿಸಬೇಕು. ಜಯ 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 ಅಸುರ ಕುಲ ತಿಲಕ বলো ভালো দিলদার হয়ে জানা পিড়ে গো লাগে কেন হোতা শ্রীনগর বলে দা করোড়া দানি ಧನುಜಕ್ಕೆ ಧನುಜ ಕುಲ ತಿಲಕ ಅಂದರೆ ತಪೋನಿಧಿಯಾದಂತಹ ಭೃಗು ಮಹರ್ಷಿಯ ಶಾಪವಾಕ್ಯದಂತೆಯೇ ಪ್ರಪಂಚ ಮುಖದಲ್ಲಿ ದಶಾವತಾರಗಳನ್ನು ತಳೆ ಎನ್ನುವಂತಹ ಮಾತನ್ನು ಪಾಲಿಸುವುದಕ್ಕೋಸ್ಕರ ತೃಣನಾದಂತಹ ತಮಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯನಾದೆ. ನನ್ನ ಎರಡನೆಯ ಅವತಾರವೇ ವರಾಹ. ಅಂಶವೆಂದು ಅಂಶಾಂಶವೆಂದು ಅಪರೂಪವೆಂದು ಆಕಸ್ಮಿಕವೆಂದು ಧರೆಯಲ್ಲಿ ಜನ್ಮ ತಳೆಯುವಂತಹ ನಾವು ಭೂಭಾರ ಹರಣಕ್ಕಾಗಿ ಅವತಾರವನ್ನು ತಳೆಯುತ್ತಾ ಇದ್ದೇನೆ. ಯಾವನು ದುರ್ಜನನ ಸಂಘವನ್ನು ಮಾಡುತ್ತಾನೋ, ಯಾವನು ಪಂಚಮಹಾಪಾತಕಗಳನ್ನು ಆಚರಿಸುತ್ತಾನೋ, ಯಾವನು ಇಳೆತ್ರಯಂಗಳಿಗೆ ವಿಘ್ನವನ್ನು ತಂದೊಟ್ಟು ತಾನು ಸಂತೋಷವನ್ನು ಉಣ್ಣುತ್ತಾನೋ ಅಂಥವರನ್ನು ನಿಗ್ರಹಿಸಿ ತ್ರಿದಶರನ್ನು ಕೊನೆಯುವುದೇ ನನ್ನ ಹೊಣೆ. ನಾನು ಧರ್ಮ ಪಕ್ಷಪಾತಿ, ಅಧರ್ಮವನ್ನೆಂದು ಸಹಿಸುವವನಲ್ಲ. ಅಧರ್ಮ ಪಥಾವಲಂಬಿಯಾಗಿ ಮುನ್ನಡೆಯುತ್ತಿರುವಂತಹ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ವರಾಹನ ಛಾಯೆ ನಿನ್ನೊಡನೆ ಸಮರಕ್ಕೆ ಇಳಿದೆ. ಸಮರದಲ್ಲಿ ಸೋತಾಕ್ಷಣವೇ ನಿನಗೆ ತಾನು ಮಾಡಿದ ತಪ್ಪು ಎನ್ನುವಂತಹ ಭಾವನೆ ಹುಟ್ಟಿಕೊಂಡಿತ್ತಲ್ಲ. ನಿಜ. ಯಾವನು ತಪ್ಪನ್ನು ಮಾಡುತ್ತಾನೋ ಆ ತಪ್ಪಿನ ಅರಿವು ಅವನಿಗೆ ಆಗುತ್ತದೋ ಅಲ್ಲಿಗೆ ತಪ್ಪಿಗೆ ಶಿಕ್ಷೆಯಾಯಿತು ಅಂತ ಅರ್ಥ. ನಿನ್ನ ಕೇಳಿಕೆಯಂತೆಯೇ ನಿನ್ನನ್ನು ನಿಗ್ರಹಿಸ್ತೇನೆ, ಮಾತ್ರವಲ್ಲ ನಿನ್ನ ಆತ್ಮವನ್ನಲ್ಲಿ ಲೀನವಾಗಿಸ್ತೇನೆ. ನಿನ್ನ ಕೇಳಿಕೆಯಂತೆಯೇ ಈ ಶ್ರೀಶೈಲ ಮುಂದೆ ನಿನ್ನ ಹೆಸರಿನಿಂದಲೇ ಕರೆಯಲ್ಪಡಲಿ. ಸೂರ್ಯ ಚಂದ್ರರು ಅಲ್ಲಿವರೆಗೆ ಈ ಶ್ರೀಶೈಲ ಇನ್ನು ಮುಂದೆ ವೃಷಭಾಚಲ ಎನ್ನುವಂತಹ ಹೆಸರಿನಿಂದ ಕೊಂಡಾಡಲ್ಪಡಲಿ. ನಿನ್ನನ್ನು ನನ್ನಲ್ಲಿ ಲೀನವಾಗಿಸ್ತೇನೆ.